ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೀನು ಫ್ರೈ ಮಾಡ್ತಿದ್ದೀನಿ. ಪೆಪ್ಪರ್ ಫ್ರೈ. ಮೀನು ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ತಗೊಂಡಿದ್ದೀನಿ, ಕ್ಲೀನ್ ಮಾಡಿ. ಇದು ಮದುಮಗರು ಮೀನು ಅಂತಾರೆ. ಇದಕ್ಕೆ ತುಳುನಲ್ಲಿ ಮದಿಮಲು ಮೀನು ಅಂತಾರೆ. ಇದಕ್ಕೆ ಮೊದಲಿಗೆ ಉಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಚೆನ್ನಾಗಿ ಎಳ್ಕೊಳ್ಬೇಕು ಉಪ್ಪೆಲ್ಲ. ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ. ಕಾಲು ಟೀ ಸ್ಪೂನ್ ಅರಶಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಯಿತು. ಇದೊಂದು 10 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ಪೆಪ್ಪರ್ ಫ್ರೈ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ, 3 ಹಸಿಮೆಣಸು, ಸ್ವಲ್ಪ ಪುದೀನ, ಲಿಂಬೆ ಹಣ್ಣೊಂದು, ಈರುಳ್ಳಿ ಒಂದು ಸಣ್ಣದು, ಅರ್ಧ ಇಂಚು ಶುಂಠಿ, ಕರಿಮೆಣಸು 1.5 ಟೀ ಸ್ಪೂನು, ಬೆಳ್ಳುಳ್ಳಿ 7 ತಗೊಂಡಿದ್ದೀನಿ. ಈ ಸಾಮಗ್ರಿಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ರುಬ್ಬಬೇಕು. ಕರಿಮೆಣಸು ಹಾಕ್ತಿದ್ದೀನಿ. 1 ಲಿಂಬೆ ರಸ ತೆಗೆದು ತಂದಿದ್ದೀನಿ. ರುಬ್ಬಿ ತರ್ತಿದ್ದೀನಿ, ನೀರು ಹಾಕೋದಿಲ್ಲ. ಈಗ ರುಬ್ಬಿ ತಂದಿದ್ದೀನಿ. ಈ ಮಸಾಲ ಹಾಕ್ತಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಯಿತು, ಸಾಕಿದ್ದು. ಒಂದು ತವ ಇಟ್ಟಿದ್ದೀನಿ. 1 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕಿದ್ದೀನಿ. ಮೀನು ಇಡ್ತಾ ಇದ್ದೀನಿ. ಇದಕ್ಕೆ ಈಗ ಮಸಾಲವನ್ನು ಇಕ್ಕಿ ಹಾಕ್ತಿದ್ದೀನಿ. ಈಗ ಈ ಮೀನನ್ನು ಮಗುಚಿ ಹಾಕ್ತಿದ್ದೀನಿ. ಮಗುಚಿ ಹಾಕಿ ಸಹ ಚೆನ್ನಾಗಿ ಫ್ರೈ ಆಗಬೇಕು, 2 ಬದಿ ಸಹ. ಸ್ವಲ್ಪ ಮಸಾಲೆ ಇದೆ, ಇದರ ಮೇಲೆ ಕಡೆ ಹಾಕ್ತಿದ್ದೀನಿ. ಎರಡೂ ಬದಿ ಚೆನ್ನಾಗಿ ಫ್ರೈ ಆಗಬೇಕು. ಮೀನು ಪೆಪ್ಪರ್ ತವಾ ಫ್ರೈ ರೆಡಿ ಆಯಿತು. ತುಂಬ ಚೆನ್ನಾಗಿದೆ. ಇದು ಚೆನ್ನಾಗಿ ಫ್ರೈ ಆಯಿತು. ಒಂದು ಕಟ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ತುಂಬ ಬಿಸಿಯಾಗಿದೆ ಇದು. ಚೆನ್ನಾಗಿ ಬೆಂದಿದೆ, ಫ್ರೈ ಆಗಿದೆ ಚೆನ್ನಾಗಿ. ತುಂಬ ಚೆನ್ನಾಗಿದೆ. ನೀವು ಸಹ ಟ್ರೈ ಮಾಡಿ.